ನಮ್ಮ ಭಾಷೆ, ನಮ್ಮ ಪಂಥ, ನಮ್ಮ ಪಂಗಡ ಇವೆಲ್ಲವೂ ಉಳಿಬೇಕಾದರೆ ನಮ್ಮ ರಾಷ್ಟ್ರ ಉಳಿಬೇಕು, ನಮ್ಮ ದೇಶ ಉಳಿಬೇಕು. ಇವತ್ತು ಶತ್ರುಗಳ ಟಾರ್ಗೆಟ್ಟೇ ಭಾರತ, ಶತ್ರುಗಳ ಟಾರ್ಗೆಟ್ಟೇ ಭಾರತ. ಭಾರತವನ್ನು ಕೊಲ್ಲದೆಯೇ ದೇಶವನ್ನು ಗೆಲ್ಲುವುದು ಸಾಧ್ಯ ಇಲ್ಲ ಅನ್ನುವುದು ಒಳಗಿನ ಮತ್ತು ಹೊರಗಿನ ಶತ್ರುಗಳ ನಿರ್ಧಾರ. ಅದಕ್ಕಾಗಿ ಒಳಗಿನಿಂದಲೇ ದೇಶವನ್ನು ಕೊಲ್ಲುವ ಕೃತ್ಯ ನಡೀತಾ ಇದೆ. ನಿನ್ನೆ ಮೊನ್ನೆಯವರೆಗೆ ಬಿಡಿ ಬಿಡಿಯಾಗಿ ನಮ್ಮ ಸಮಾಜದ ಮೇಲೆ, ನಮ್ಮ ರಾಷ್ಟ್ರದ ಮೇಲೆ ಆಕ್ರಮಣವನ್ನು ಎಸಗುತ್ತಾ ಇದ್ದ ಆ ಎಲ್ಲ ದುಷ್ಟ ಶಕ್ತಿಗಳು ಈಗ ಒಂದಾಗ್ತಾ ಇದೆ. ನಾನು ಆಗಲೇ ಉಲ್ಲೇಖ ಮಾಡಿದೆ, ರೈತರ ಹೆಸರನ್ನು ಬಳಸಿಕೊಂಡು ಗಣರಾಜ್ಯೋತ್ಸವದ ದಿವಸ ದಿಲ್ಲಿಯಲ್ಲಿ ಆಡಿದ ಆಟ ಇದೆಯಲ್ಲ, ಇದು ಅರಾಜಕತೆಯನ್ನು ಹುಟ್ಟುಹಾಕುವ, ದಂಗೆಯನ್ನು ಎಬ್ಬಿಸುವ ಶತ್ರುಗಳ ಷಡ್ಯಂತ್ರದ ಪರಾಕಾಷ್ಠೆ. ಸಮಾಜವಾದ ಸತ್ತೋಯ್ತು, ಸಾಮ್ಯವಾದ ಕಮ್ಯುನಿಸಂ ಮಣ್ಣು ಪಾಲಾಯಿತು, ಸೆಕ್ಯುಲರಿಸಂ ಅನ್ನುವುದರ ಸಮಾಧಿ ಯಾವತ್ತೋ ಆಗೋಯ್ತು. ಅವರನ್ನು ಭೇದಿಸಿ, ಅವರನ್ನು ತುಳಿದು ರಾಷ್ಟ್ರವಾದ ಮೇಲಕ್ಕೆ ಬರುವುದನ್ನು ನೋಡಿ ಹತಾಶವಾದ ಆ ಎಡವಾದಿಗಳು, ಆ ಸೋಕಲಾಡಿ ಸೆಕ್ಯುಲರ್ವಾದಿಗಳು, ಆ ಸಮಾಜವಾದಿಗಳು, ಆ ಸಾಮ್ಯವಾದಿಗಳು ಈ ಇಸ್ಲಾಮಿಕ್ ಮೂಲಭೂತವಾದಿಗಳನ್ನು ಮುಂದಕ್ಕಿಟ್ಕೊಂಡು, ಯಾಕೆ ಇವರ ಹತ್ರ ಸೈನಿಕರೇ ಇಲ್ಲ, ಇವರ ಆಟ ಮುಗಿದು ಹೋಗಿದೆ, ರಾಜಕೀಯವಾಗಂತೂ ಸಂಪೂರ್ಣವಾಗಿ ತಿರಸ್ಕಾರಕ್ಕೊಳಗಾಗಿದ್ದಾರೆ, ಜನ ಬೆಂಬಲವನ್ನು ಸಂಪೂರ್ಣವಾಗಿ ಕಳ್ಕೊಂಡಿದ್ದಾರೆ. ಅಲ್ಲೊಂದಷ್ಟು ಜನ, ಇಲ್ಲೊಂದಷ್ಟು ಜನ ಬುದ್ಧಿಜೀವಿಗಳ ಹೆಸರಿನಲ್ಲಿ, ಪ್ರಗತಿಪರರ ಹೆಸರಿನಲ್ಲಿ ಅಲ್ಲಲ್ಲಿ ಕಾಲೇಜ್ ಕ್ಯಾಂಪಸ್ ಒಳಗೆ ಬದುಕ್ತಾ ಇದ್ದಾರೆ. ಅವರಿಗೆ ಜನ ಬೆಂಬಲ ಇಲ್ಲ, ಆದರೆ ಸೋಲನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ಅವರ ಇಲ್ಲ. ಅದಕ್ಕಾಗಿ ಸಂಖ್ಯೆಯಲ್ಲಿ ಹೆಚ್ಚಿರುವಂತಹ ಈ ಮತಾಂಧ ತಾಲಿಬಾನಿ ಮಾನಸಿಕತೆಯ ಮುಸ್ಲಿಂ ಸಂಘಟನೆಗಳನ್ನು ಮುಂದುಗಡೆ ಬಿಟ್ಕೊಂಡು ಇಡೀ ದೇಶದಲ್ಲಿ ಅರಾಜಕತೆಯನ್ನ, ಅಶಾಂತಿಯನ್ನ, ಗೊಂದಲವನ್ನ, ದಂಗೆಯನ್ನ ಎಬ್ಬಿಸುವುದರ ಮೂಲಕ ಒಂದು ವ್ಯವಸ್ಥೆಯನ್ನೇ ನಾಶ ಮಾಡುವ ಕೃತ್ಯಕ್ಕೆ ಅವರು ಕೈ ಹಾಕ್ತಾ ಇದ್ದಾರೆ. ಆ ಮಂಗಳೂರಿನ CAA ಘಟನೆ ಅದರದ್ದೇ ಒಂದು ಭಾಗ. ದಿಲ್ಲಿಯ ಶಾಲಿಮಾರ್, ಶಾಹೀನ್ ಬಾಗ್ ಅದರದ್ದು ಅದೇ ಒಂದು ಭಾಗ. DJ ಹಳ್ಳಿ, KJ ಹಳ್ಳಿ ಅದರದ್ದೇ ಮತ್ತೊಂದು ರೂಪ. ಆತ್ಮರಕ್ಷಣೆ ನಮ್ಮ ಮೂಲಭೂತ ಅಧಿಕಾರ, ಆಸ್ತಿಯ ರಕ್ಷಣೆ ನಮ್ಮ ಮೂಲಭೂತ ಅಧಿಕಾರ, ನಮ್ಮ ನಂಬಿಕೆ, ನಮ್ಮ ಶ್ರದ್ಧೆ, ನಮ್ಮ ಭಾವನೆಯ ಸಂರಕ್ಷಣೆ ಅದು ನಮ್ಮ ಮೂಲಭೂತ ಅಧಿಕಾರ. ಪುಂಡರು, ದುಷ್ಟರು, ದ್ರೋಹಿಗಳು, ರಾಕ್ಷಸರು ಎಗ್ಗಿಲ್ಲದೆ ದಾಳಿ ಮಾಡುವುದನ್ನು ತಡೆಯುವಂತಹ ಒಂದು ಸಾಮಾಜಿಕ ಶಕ್ತಿ ಗ್ರಾಮ 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 ಈಗ ತಾಲಿಬಾನಿನ ಹೆಸರಿನಲ್ಲಿ ಹೊರಟಿದ್ದಾರೆ. ತಾಲಿಬಾನಿಗೆ ರಿಕ್ರೂಟ್ಮೆಂಟ್ ಮಾಡ್ತಾರೆ. ICCನ ಲಿಂಕ್ ಉಳ್ಳಾಲದವರೆಗೆ ಬರ್ತದೆ. ಉಳ್ಳಾಲದವರೆಗೆ ಯಾವುದಿದು ಐಸಿಸ್? ತಾಲಿಬಾನಿನ ತಮ್ಮ. ಅದರ ಸೊಕ್ಕೇನು, ಅದರ ಗುರಿಯೇನು? ಜಾಗತಿಕ ಇಸ್ಲಾಮೀಕರಣ. ಅದಕ್ಕೂ ಕೂಡ ಈ ಕರಾವಳಿಯ ಕಡಲ ತೀರದಿಂದ ರಿಕ್ರೂಟ್ಮೆಂಟ್ ಆಗ್ತಾ ಇದೆ. ಅಂದ್ರೆ ಆ ಕಬಂಧ ಬಾಹುಗಳು ಎಲ್ಲೆಲ್ಲಿ ಹರಡ್ತಾ ಇದೆ. ನಮ್ಮ ಸುತ್ತಮುತ್ತಲೂ ಕೂಡ
ತಾಲಿಬಾನಿನ ಕನಸನ್ನ ಕಾಣುವ, ಭಾರತವನ್ನೇ ತಾಲಿಬಾನಿಗೆ ಒಪ್ಪಿಸುವ ಮಾನಸಿಕತೆಯೊಂದಿಗೆ ಇಲ್ಲಿ ಕೆಲಸ ನಡೀತಾ ಇದೆ. ಈಗಲೇ ಇದಕ್ಕೊಂದು ಫುಲ್ ಸ್ಟಾಪ್, ಈಗಲೇ ಇದಕ್ಕೊಂದು ತಡೆಗೋಡೆ ಹಾಕಬೇಕಾಗಿದ್ಯಾವುದು? ಜಾಗೃತ ಹಿಂದೂ ಸಮಾಜ, ಜಾಗೃತ ಹಿಂದೂ ಸಮಾಜ, ಜಾಗೃತ ಹಿಂದೂ ಸಮಾಜ. ಅಂತಹ ಸಮಾಜ